ಸದ್ಯಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಆಫ್ಟರ್ ಸೋ ಲಾಂಗ್ ಟೈಮ್. ಸೊ ಹೋಗ್ತಾ ಹೋಗ್ತಾ ಮಾತಾಡೋಣ ಅಲ್ವಾ ರೀ? ಹಾಂ, ಟ್ರೈನಲ್ಲಿ ಹೋಗ್ತಾ ಮಾತಾಡೋಣ. ಒಂದು 4-5 ಸ್ಟಾಪ್ಸಲ್ಲಿ ಒಂದು ಮಾಲ್ ಇದೆ. ಸೊ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇವತ್ತು ಸ್ಯಾಟರ್ಡೇ, ಬಟ್ ಸ್ಟಿಲ್ ಆಲ್ಮೋಸ್ಟ್ ಟ್ರೈನ್ ಖಾಲಿ ಇದೆ, ಯಾರು ಓಡಾಡ್ತಾ ಇಲ್ಲ. ಬಿಕಾಸ್ ಇರೋದ್ರಿಂದ ಇವಾಗ ಇಲ್ಲಿ ಕೇಸಸ್ ಕಮ್ಮಿ ಆಗಿದೆ ಟೊರೊಂಟೊದಲ್ಲಿ. ಡೈಲಿ ಒಂದು 100-70 ಆ ಥರ ಕೇಸಸ್ ಬರ್ತಾ ಇದೆ, ನ್ಯೂ ಕೇಸಸ್. ಸೊ ಹಾಗಾಗಿ ಇವಾಗ ಎಲ್ಲ ಓಪನ್ ಮಾಡಿದ್ದಾರೆ ಇಲ್ಲಿ, ಮಾಲ್ಸ್ ಆಗಿರ್ಬೋದು ಅಥವಾ ಎಲ್ಲ ಬಿಸ್ನೆಸ್ ಕೂಡ ಓಪನ್ ಆಗಿದೆ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಜನಗಳ ಓಡಾಟ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಆಫ್ಟರ್ 3 months ಸಬ್ವೇನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಲ್ವಾ ರೇಂಜ್? 3 ತಿಂಗಳು ಜಾಸ್ತಿ ಆಯಿತು ನಾವು ಟ್ರೈನಲ್ಲಿ ಓಡಾಡಿ. ಸೊ ಇದು ಫಸ್ಟ್ ಟೈಮ್ ಆಫ್ಟರ್ 3 months ಹೋಗ್ತಾ ಇದ್ದೀವಿ ಅಲ್ವಾ ರೇಂಜ್? ಯು ಆರ್ ಎಕ್ಸೈಟೆಡ್ ರೈಟ್? ಇವನಿಗೆ ತುಂಬ ಖುಷಿ ಇದೆ. ಆಫ್ಟರ್ ಸೋ ಮೆನಿ ಡೇಸ್ ಹೋಗ್ತಾ ಇದ್ದೀವಿ, ವಾವ್ ಟ್ರೈನ್ ಅಂತ ಹೇಳ್ತಾ ಇದ್ದಾರೆ. ಒಳಗಡೆ ಹೋಗೋಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ, ತುಂಬ ರಶ್ ಇದೆ, ಕಾಯ್ತಾ ಇದ್ದೀವಿ ನಮ್ಮ ಟರ್ನ್ಗೆ. ರೇಂಜ್ ಏನೇನು ತಗೊಂಡೆ ನೀನು? ಫ್ರೈಸಾ? ಫ್ರೈಸ್ ಅಲ್ಲ, ಶಾಪಿಂಗಲ್ಲಿ ಏನೇನು ತಗೊಂಡೆ ಅಂತ. ಓಕೆ, ಸನ್ ಗ್ಲಾಸ್ ತಗೊಂಡೆ, ಶೂಸ್ ತಗೊಂಡೆ, ಆಮೇಲೆ ಲಾಟ್ಸ್ ಆಫ್ ಶರ್ಟ್ಸ್, ಪ್ಯಾಂಟ್ಸ್, ಆಮೇಲೆ ತುಂಬ ತಗೊಂಡೆ ಅಲ್ವಾ? ಮಜಾ ಬಂತ ಇವತ್ತು ನಿಂಗೆ ಶಾಪಿಂಗ್ ಮಾಡಿದ್ದು? ತುಂಬ ದಿನ ಆದಮೇಲೆ ಶಾಪಿಂಗ್ ಮಾಡಿದ್ದು ಖುಷಿ ಆಯ್ತಲ್ವಾ? ಆ್ಯಂಡ್ ದಿಸ್ ಇಸ್ ದ ಬಿಲ್. 3 ತಿಂಗಳು ಶಾಪಿಂಗ್ ಇದು ಬಿಲ್, ಇದು ಒಟ್ಟಿಗೆ ಆಗಿದೆ. ಏನಕ್ಕೆ ವೇಟ್ ಮಾಡ್ತಾ ಇದ್ದೀವಿ ನಾವು? ಏನಕ್ಕೆ ವೇಟ್ ಮಾಡ್ತಾ ಇದ್ದೀವಿ? ತಿನ್ನಕ್ಕೆ. ಇಷ್ಟೆಲ್ಲ ತೊಗೊಂಡು ಸುಸ್ತಾಯಿತು. ಸೊ ಒಟ್ಟಿಗೆ ನಾನು ಹಾಕ್ಬೇಕಲ್ವಾ, ಅದಕ್ಕೆ ಆರ್ಡರ್ ಮಾಡಿದೆ. ವೇಟ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಿಗೆ ಬರುತ್ತೆ ಅಂತ. ಇಲ್ಲಿ ಕೂತ್ಕೊಂಡು ತಿನ್ನೋಕ್ಕಿಲ್ಲ, ತಗೊಂಡು ಹೋಗ್ತಾ ಇರಬೇಕು ಪಾರ್ಸೆಲ್. ಸೊ ಹೊರಗಡೆ ಕೂತ್ಕೊಂಡು ಎಲ್ಲಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ, ಇಲ್ಲಾಂದರೆ ಮನೆಗೆ ವಾಪಸ್. ಮಾಲ್ ಒಳಗಡೆ ತಿನ್ನಕ್ಕೆ ಬಿಡ್ತಾ ಇಲ್ಲ. ಸೊ ಪಾರ್ಸೆಲ್ ಮಾಡ್ಕೊಂಡು ಬಂದು ಇಲ್ಲಿ ತಿಂತಾ ಇದ್ದೀವಿ. ನೂಡಲ್ಸ್ ಆ್ಯಂಡ್ ಬರ್ಗರ್ ತೊಗೊಂಬಂದ್ವಿ ಅಲ್ವಾ ರೇಂಜ್? ಅಲ್ವಾ ರೇಂಜ್? ಇವಾಗ ಟೊರೊಂಟೊದಲ್ಲಿ ಒಂದು ದಿನಕ್ಕೆ 60-70 ಆ ಥರ ಕೇಸಸ್ ಬರ್ತಾ ಇದೆ, ಪಾಸಿಟಿವ್ ಕೊರೋನಾ ಕೇಸಸ್. ಸೊ ಹಾಗಾಗಿ ಒಂದು 1 ವೀಕ್ ಬ್ಯಾಕ್ ಕಂಪ್ಲೀಟ್ ಎಲ್ಲ ಓಪನ್ ಮಾಡಿದ್ರು, ಮಾಲ್ಸ್ ಓಪನ್ ಮಾಡಿದ್ರು, ಎಲ್ಲ ಬಿಸ್ನೆಸ್ ಓಪನ್ ಆಯಿತು. ಬಟ್ ಸ್ಟಿಲ್ ರೆಸ್ಟೋರೆಂಟ್ ಎಲ್ಲ ಕೂತ್ಕೊಂಡು ತಿನ್ನೋ ಥರ ಎಲ್ಲ ಏನಿಲ್ಲ, ಅದೆಲ್ಲ ಇವಾಗ್ಲೂ ಪಾರ್ಸೆಲ್ ತೊಗೊಂಡು ಹೋಗಬೇಕು, ಅದೇ ಥರನೇ ಇರೋದು. ಸೊ ಹಾಗಾಗಿ ಇವಾಗ ವೀಕೆಂಡ್ ಆದ್ರೂ ಮಾಲಲ್ಲಿ ಒಂದು ಸ್ವಲ್ಪ ಕಮ್ಮಿ ಇದ್ದಾರೆ ಜನ. ಬಟ್ ಸ್ಟಿಲ್ ಒಂದ್ಸರಿ ಮಾಲ್ ಒಳಗಡೆ ಬಂದ ಮೇಲೆ
ಸೋಷಿಯಲ್ ಡಿಸ್ಟೆನ್ಸ್ ಅದೆಲ್ಲ ಮರ್ತೇ ಹೋಗ್ಬಿಡುತ್ತೆ. ಎಲ್ಲರೂ ಮಾಸ್ಕ್ ಹಾಕಿರ್ತಾರೆ, ಬಟ್ ಸ್ಟಿಲ್ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಆಮೇಲೆ ಮತ್ತೆ ಹೋಗುತ್ತೆ ಎಲ್ಲರಿಗೆ. ಸೊ ಸ್ವಲ್ಪ ಹುಷಾರಾಗಿ ನಾವು ಇವತ್ತು ಒಂದು ಶಾಪಿಂಗ್ ಮಾಡಿದ್ವಿ. ಅಪ್ಪ ಮಗ ಇವತ್ತು ಮ್ಯಾಚಿಂಗ್ ವೈಟ್ ಆ್ಯಂಡ್ ವೈಟಲ್ಲಿದ್ದಾರೆ ಅಲ್ಲರೇ ನೋಡಿಲಿ. ನಾವಿಲ್ಲಿ H&Mಗೆ ಹೋಗಿರೋದಿಲ್ಲಿ. ನಾವು ಬ್ಯಾಂಗ್ಳೂರಲ್ಲೂ ಆ್ಯಕ್ಚುಲಿ ನಮ್ಗೆ ಅದೇ ಫೇವ್ರೆಟ್ ಇತ್ತು H&M. ಇನ್ಫ್ಯಾಕ್ಟ್ ಒಂದು ರೀಸನೇಬಲ್ ಪ್ರೈಸಲ್ಲಿ ನಮಗೆ ಬೇಕಾಗಿರೋ ಥರ ಸಿಗೋದು ಅಂದರೆ H&Mಲ್ಲಿ ಮಾತ್ರ. ಇನ್ಫ್ಯಾಕ್ಟ್ ಅಲ್ಲೂ ತುಂಬ ಹುಡುಕ್ಬೇಕಾಗತ್ತೆ. ಅಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ಅವರೆಲ್ಲ ಏನಂದರೆ ತುಂಬ ಬೇರೆ ಟೈಪ್, ನಮಗೆ ಇಂಡಿಯನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಬೇಕಾಗಿರೋ ಥರ ಒಂದು ಬಟ್ಟೆ ಹುಡುಕಕ್ಕೆ ಇಲ್ಲಿ. ಸೊ ಹಾಗಾಗಿ ಒಂದು ಅಷ್ಟು ಜಾಸ್ತಿ ಆಪ್ಷನ್ಸ್ ಇರೋದಿಲ್ಲ. ಏನೋ ಒಂದು ಸಿಗೋದ್ರಲ್ಲಿ ನಮಗೆ ಸೂಟ್ ಆಗೋ ಥರ ತೊಗೋಬೇಕು, ಆ ಥರ ಇರುತ್ತೆ. ನಮ್ಗೆ ಇಷ್ಟ ಆಗೋ ಥರ ಸಿಗೋದಿಲ್ಲ. ಆಂಟ ಪಳಾರೇ ಪಳರಾಂಡ ಒಂಜಿ ಮುಟ್ಟ ಅಂಟ ಇಜ್ಜ, ಒಂಜಿ ಫುಲ್ ಅಂಟ ಇಜ್ಜ. ಹೊಟ್ಟೆ ಫುಲ್ ಆಯ್ತಾ ಇಲ್ವಾ ಕೇಳಿ? ಆಯ್ತಾ? ನಿನ್ನ ಮನೆಗೆ ಹೋಗೋಣ. ಸೊ ಬ್ಯಾಕ್ ಟು ಹೋಮ್ ಇವಾಗ ಅಲ್ವಾ. ಮನೆಗೆ ಬಂದ್ವಿ ಯಾವಾಗಲೇ. ಇವಾಗ 8:45 ಆಯಿತು. ಅಂದರೆ ಇಂಡಿಯಾದಲ್ಲಿ ಇವಾಗ 6:15 ಆಗಿದೆ ಆಲ್ರೆಡಿ. ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾಡಿರೋ ವೀಡಿಯೋನ ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಅಂತ. ಸೊ ಇದನ್ನು ಇವಾಗ ಸೇರಿಸಿ, ಇವಾಗ ಹೇಳ್ತಿರೋದನ್ನು ಸೇರಿಸಿ ಎಲ್ಲ ಎಡಿಟ್ ಮಾಡಿ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ, ಇಂಡಿಯಾದಲ್ಲಿ ಕರೆಕ್ಟಾಗಿ ಬೆಳಿಗ್ಗೆ ಆಗಿರುತ್ತೆ ಅವಾಗ, ಆ ಟೈಮ್ಗೆ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ನನಗೆ ತುಂಬ ಕಮೆಂಟ್ಸ್ ಮಾಡಿದ್ರಿ ನೀವು ರೇಯಾಂಶ್ ಕೈಯಲ್ಲಿ ಹಾಯ್ ಹೇಳಿಸಿ ಅಂತ. ಸೊ ನಾನು ಹೋದೋ ಒಂದು ವಿಡಿಯೋದಲ್ಲಿ ಎಲ್ಲಾರ್ದು ಹೆಸರು ಹೇಳಿಬಿಟ್ಟು ಹಾಯ್ ಹೇಳಿಸಿದ್ದೆ ರೇಯಾಂಶ್ ಕೈಯಲ್ಲಿ. ಬಟ್ ಅದಾದಮೇಲೆ ನೆಕ್ಸ್ಟ್ ವ್ಲಾಗಿಂದ ಆ ಲಿಸ್ಟು ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಯಿತು ಹಾಯ್ ಹೇಳಿಸಿ ಅಂತ. ನನಗೆ ತುಂಬಾ ಖುಷಿ ಆಗುತ್ತೆ ನೀವು ಆ ಥರ ಎಲ್ಲ ಕೇಳಿದಾಗ. ಬಟ್ ಆಮೇಲೆ ನನಗೆ ಅದು ಎಲ್ಲಾರ್ದು ಸಪ್ರೇಟ್ ಹೆಸರು ಹೇಳಿಬಿಟ್ಟು ಹಾಯ್ ಹೇಳಿ ಅಂತ ಹಾಯ್ ಅಂತ ಹೇಳೋದು ನನಗೆ ಅದಷ್ಟು ಸರಿ ಅಂತ ಅನಿಸ್ಲಿಲ್ಲ. ಸೊ ಹಾಗಾಗಿ ನೀವು ಯಾರೆಲ್ಲ ಒಂದು ಕಮೆಂಟ್ ಮಾಡಿ ಹೇಳಿ ಒಂದು ಅವನ ಕೈಯಲ್ಲಿ ಹಾಯ್ ಹೇಳಿಸಿ ಅಂತ, ಅವರೆಲ್ಲರ ಹೆಸರು ನಮ್ಮ ಮನಸ್ಸಲ್ಲಿದೆ ಅದು. ಸೊ ಹಾಗಾಗಿ ನಾನು ಸಪ್ರೇಟ್ ಆಗಿ ಅದನ್ನ ನಾನು ಹೆಸರು ಹೇಳ್ಬಿಟ್ಟು ಅವನ ಕೈಯಲ್ಲಿ ಹೇಳಿಸ್ತಿಲ್ಲ ಅಲ್ವಾ ರೇಯಾಂಶ್? ಎಲ್ಲಾರ್ಗು ನಿಂಗೆ ಯಾರೆಲ್ಲ ಮೆಸೇಜ್ ಮಾಡಿದ್ರೆ ಎಲ್ಲಾರ್ಗೂ ಹಾಯ್ ಅಲ್ವಾ? ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಎಲ್ಲಾರ್ಗೂ ಹಾಯ್ ಹೇಳು. ಎಲ್ಲಾರ್ಗೂ ಹಾಯ್ ಆ್ಯಂಡ್ ಲವ್ ಯು. ಎಲ್ಲರಿಗೂ ಹಾಯ್ ಆ್ಯಂಡ್ ಲವ್ ಯು. ನಿಮ್ಮ ಒಂದು ಪ್ರೀತಿ ಆ ಒಂದು ಕಮೆಂಟ್ಸಲ್ಲಿ ನಮಗೆ ಗೊತ್ತಾಗುತ್ತೆ, ಅಷ್ಟು ಖುಷಿ ಆಗುತ್ತೆ ಆ ಒಂದು ಕಮೆಂಟ್ಸ್ ಓದಿದಾಗ. ಸೊ ತುಂಬಾನೇ ಥ್ಯಾಂಕ್ ಯು. ಇವತ್ತು ಅವಾಗಲೇ ಈವ್ನಿಂಗ್ ನೂಡಲ್ಸ್ ಎಲ್ಲ ತಿಂದು ಬಂದಿದ್ವಿ. ಸೊ ಹಾಗಾಗಿ ಅಷ್ಟು ಹಸಿವು ಅಂತ ಅನಿಸ್ತಾ ಇರಲಿಲ್ಲ. ಸೊ ಅವನಿಗೆ ರೇಯಾಂಶ್ಗೆ ಊಟ ಮಾಡಿಸ್ಬಿಟ್ಟು ನಾವು ಇದನ್ನು ಎಡಿಟ್ ಮಾಡಿಬಿಟ್ಟಿನೇನು ಮಲಗೋದು ಅಂತ ಅಂದ್ಕೊತಾ ಇದ್ದೆ. ಬಟ್ ಇವಾಗ 10:30 ಆಗ್ತಿದ್ದಂಗೆ ಹಶ್ವಾಗಕ್ಕೆ ಸ್ಟಾರ್ಟ್ ಆಯ್ತು, ಏನೋ ಒಂದು ಸ್ವಲ್ಪ ಲೈಟಾಗಿ. ಸೊ ಹಾಗಾಗಿ ಒಂದ್ಸರಿ ಕ್ವಿಕ್ಕಾಗಿ ಒಂದು ಲೈಟ್ ಡಿನ್ನರ್ ಮಾಡ್ಕೊಂಡು ಬರೋಣ. ಅದಾದಮೇಲೆ ಐ ವಿಲ್ ಕಂಟಿನ್ಯೂ ದಿಸ್. ನೋಡಿ ಈ ಹುಡುಗಂದು ಕಾನ್ಸಂಟ್ರೇಷನ್ ನೋಡಿ ಟಿ ವಿ ಮೇಲೆ. ಏನಾಗ್ತಿದ್ರು ಇಲ್ಲಿ ಪಕ್ಕದಲ್ಲಿ ಗೊತ್ತಿಲ್ಲ, ಬರೀ ಟಿ ವಿಯಲ್ಲಿ ಮುಳುಗೋಗಿದ್ದಾನೆ. ಹಲೋ ಸರ್, ಇದ್ದೀವಿ ನಾವಿಲ್ಲಿ, ಗೊತ್ತಾ ಯಾರಂತ? ಇವತ್ತು ಚಪಾತಿ ಮತ್ತು ಹೆಸರು ಕಾಳಿಂದು ಪಲ್ಯ. ಇದು ಮಧ್ಯಾಹ್ನ ನಾವು ಲಂಚ್ಗೆ ಅಂತ ಮಾಡಿದ್ದಿದ್ದೇ ಹೆಸರು ಕಾಳಿಂದು ಒಂದು ಸ್ವಲ್ಪ ಗ್ರೇವಿ ಥರ. ಬಟ್ ಇವಾಗ ಬಂದು ಅಷ್ಟು ಸುಸ್ತಾಗಿತ್ತು. ಸೊ ಬರೀ ಚಪಾತಿ ಜೊತೆಗೆ ಇದನ್ನು ಹಾಕ್ಕೊಂಡು ಡಿನ್ನರ್ ತಿಂತಾ ಇದ್ದೀವಿ. ಸೊ ನಾನು ಈ ಎಡಿಟಿಂಗನ್ನು ಬೇಗ ಮುಗಿಸ್ಕೊಂಡು ನಿಮಗೆ ನೋಡೋಕ್ಕೆ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗನ್ನು. ನೀವು ನೋಡಿಬಿಟ್ಟು ಹೇಳಿ ನಿಮಗೆ ಇಷ್ಟ ಆಯಿತಾ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಆ್ಯಂಡ್ ನಮ್ದು ಇವಾಗಷ್ಟೇ ಡಿನ್ನರ್ ಕೂಡ ಆಯಿತು. ಸೊ ಇವ್ರಿಗೆ ಇವಾಗ ಬೇಗ ನಿದ್ದೆ ಬರೋ ಸೀನ್ ಇದೆ ಇವತ್ತು, ಸ್ವಲ್ಪ ಸುಸ್ತಾಗಿರೋದ್ರಿಂದ. ಸೊ ನಾವು ಬೇಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಮಲ್ಕೊತೀವಿ. ನೀವು ಬೆಳಗ್ಗೆ ವ್ಲಾಗ್ ನೋಡಿಬಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.